ಪ್ರಾರ್ಥನೆ ಮಾಡುವ ಶಾಸ್ತ್ರ, ವಿಶೇಷವಾಗಿ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದೇವೆ. ಆಗುವಂತಹ ಕರ್ತವ್ಯದಿಂದ ಸಮಾಜಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸವನ್ನಾಗಲಿ ಸಮಾಜಕ್ಕೆ ಆರೋಗ್ಯಕ್ಕೆ ಬೇಕಾದಂತಹ ಉತ್ತಮ ಕೆಲಸವನ್ನು ಮಾಡಿದ್ದಲ್ಲಿ ಪರಮಾತ್ಮ ಪೂರ್ಣ ಅನುಗ್ರಹ ಮಾಡಿಕೊಂಡು ಈ ಸಂಸ್ಥೆಯ ಎಲ್ಲರ ಮನೆತನದ ಅಂದಾಜಿ ಬಳಸಿಕೊಡಬೇಕು ಅಂತ ನಮ್ಮ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯವಾದ ಗೋವಿಂದ ಗೋವಿಂದ. ಹಲವು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಸಮಿತಿಯು ಮಾಡ್ತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಕೂಡ ಮಾಡ್ತಾ ಇದೆ. ಈ ಬಾರಿ ಕೊರೋನಾ ಕಾರಣದಿಂದ ವೈದ್ಯಕೀಯ ಶಿಬಿರವನ್ನು ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ. ರಕ್ತದಾನ ಶಿಬಿರದ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ರಕ್ತದಾನ ಅನ್ನುವಂಥದ್ದು ಭಾಳ ಪ್ರಮುಖ ದಾನವಾಗಿ, ಅದೇ ರೀತಿಯಲ್ಲಿ ಈ ಲಾಕ್ಡೌನ್ನ ಸಂದರ್ಭದಲ್ಲಿ, ಯಾಕೆಂತ ಹೇಳಿದರೆ ಲಾಕ್ಡೌನ್ ಆದ ನಂತರದಲ್ಲಿ ಕೊರೋನಾ ಸಂದರ್ಭದಲ್ಲಿ ರಕ್ತ ಪೂರೈಕೆ ಆ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಕಾರಣದಿಂದ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಮತ್ತು ಲಾಯಲ್ಟಿ ಕಾರ್ಡ್ ನೋಂದಾವಣಿ ಶಿಬಿರ KMC ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಸೌಲಭ್ಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ KMC ಅವರು ತಂದಿರುವಂಥ ಯೋಜನೆ, ಇದನ್ನು ಕೂಡ ಮಾಡಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ದೇವರ ಆಶೀರ್ವಾದ ಅತ್ಯಗತ್ಯ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ, ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಕಾರಣದಿಂದಾಗಿ ಇದೀಗ ಪ್ರಾರ್ಥನೆ ಶ್ರೀಮತಿ ವರಲಕ್ಷ್ಮೀ ನಾಯ್ಕ ಅವರಿಂದ. मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितं महागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं महाकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं. ವಂದನೆಗಳು. ರಕ್ತದಾನದ ವಿಚಾರ ಅಂತ ಹೇಳಬೇಕು ಅಂತ ಹೇಳಿದರೆ ಕಳೆದ ಹಲವಾರು ವರ್ಷಗಳಿಂದ ರಕ್ತದಾನ ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ KMC ಕಾರ್ಡ್ನ ಮೂಲಕ ಒಂದು ರೀತಿಯ ರಕ್ತದಾನದ ಪೂರೈಕೆಯನ್ನು ಮಾಡ್ತಾ ಇದ್ದೇವೆ. ಆ ನಂತರದಲ್ಲಿ ನೇರವಾಗಿ ಯಾರಿಗೆ ರಕ್ತದ ಅಗತ್ಯತೆ ಇರ್ತದೋ, ಕೆಲವೊಮ್ಮೆ ಅದೇ ರಕ್ತದ ಬ್ಲಡ್ ಗ್ರೂಪ್ ಬೇಕಾಗಿರ್ತದೆ ಅಥವಾ ಬೇರೆ ಎಕ್ಸ್ಚೇಂಜಿಗಾಗಿ ಬ್ಲಡ್ ಬೇಕಾಗಿರ್ತದೆ. ಆ ಸಂದರ್ಭದಲ್ಲೂ ಕೂಡ ರಕ್ತದ ಪೂರೈಕೆಯನ್ನು ನಮ್ಮ ಸಮಿತಿ ಮಾಡಿದೆ. ಆ ನಂತರದಲ್ಲಿ ಲಾಕ್ಡೌನ್ನ ಸಂದರ್ಭದಲ್ಲೂ ಕೂಡ ರಕ್ತವನ್ನು ಪೂರೈಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಾವು ನಿರ್ವಹಿಸಿದ್ದೇವೆ, ನಮ್ಮ ಸಮಿತಿ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತ ಮಾಡಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಹರೀಶ್ ಟಿ ಉಚ್ಚಿ ಇವರು. ಪಾಲಿಕ್ಲಿನಿಕ್ ಕೋಟೆಕಾರ, KMC ಆಸ್ಪತ್ರೆ ಜ್ಯೋತಿ, KMC ಆಸ್ಪತ್ರೆ ಅಥವಾ ಮತ್ತು ಇತರ ಸ್ಥಳೀಯ ಸಂಘ ಸಂಸ್ಥೆಗಳ ಕೊಡುವಿಕೆಯಿಂದ ಈ ರಕ್ತದಾನ ಶಿಬಿರ ಮತ್ತು ಲಾಯಲ್ಟಿ ಕಾರ್ಡ್ ನೋಂದಾವಣಿ ಶಿಬಿರ, ಈ ಶಿಬಿರದ ಉದ್ಘಾಟನೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಡಾಕ್ಟರ್ ಕೃಷ್ಣರಾಜ್ BA MS ಕೋಟೆಕಾರು. ವೈದ್ಯಕೀಯ ವೃತ್ತಿಯನ್ನು ಕೇವಲ ಒಂದು ಉದ್ಯೋಗದ ವೃತ್ತಿಯಿಂದ ನೋಡುವಂಥ ಈ ಕಾಲಘಟ್ಟದಲ್ಲಿ ಈ ವೃತ್ತಿಯನ್ನು ಸೇವಾ ಯೋಜನೆಯೊಂದಿಗೆ ಬೆಳೆಸಿಕೊಂಡು ಬಂದು ಆಪತ್ಕಾಲದಲ್ಲಿ ಮನೆಗೆ ಹೋಗಿ ಚಿಕಿತ್ಸೆ ನೀಡುವಂಥ ಒಂದು ವೈದ್ಯರು ನಮ್ಮ ಈ ಪರಿಸರದಲ್ಲಿದ್ದರೆ ಅದು ಡಾಕ್ಟರ್ ಕೃಷ್ಣರಾಜ್ ಅಂತ ಹೇಳಿ ಹೆಮ್ಮೆ ಪಡ್ತೇನೆ. ನಾನು ಶ್ರೀಧರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಸಮಿತಿಯ ಕಾರ್ಯದರ್ಶಿಯಾದಂಥ ವಿಘ್ನೇಶ್ ಆಚಾರ್ಯ ಕೋಟೆಕಾರು ಇವರಿಗೆ ಗೌರವಾರ್ಪಣೆ ನೀಡಬೇಕೆಂದು ವಿನಂತಿ. ಡಾಕ್ಟರ್ ರಕ್ಷಾ S ಶೆಟ್ಟಿ BDS MDS ಕೋಟೆಕಾರ್ ಗುತ್ತು, ನಮ್ಮದೇ ಪರಿಸರವಾದಂಥ ಯುವ ದಂತವೈದ್ಯೆ. ಇವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅವರು
ಶ್ರೀಯುತ ರಾಮಣ್ಣ ಶೆಟ್ಟಿ, ಹುದ್ದೆ ಮುಂಬೈ, ನಮ್ಮ ಸಂಸ್ಥೆಯ ಮಹಾಪೋಷಕರು ಹಾಗೂ ಸಂಸ್ಥೆಯ ಬೆನ್ನೆಲುಬು ಅಂತ ಹೇಳ್ಬೋದು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಜೊತೆ ಕಾರ್ಯದರ್ಶಿಯಾದಂಥ ಮಿಥುನ್ ಮಾಡೋರು ಬಂದು ಸ್ವಾಗತವನ್ನು ನೀಡಬೇಕು, ಗೌರವಾರ್ಪಣೆ ನೀಡಬೇಕಾಗಿ ಕೇಳಿಕೊಳ್ತೇವೆ. ಈ ರಕ್ತದಾನ ಶಿಬಿರದಲ್ಲಿ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸಹಭಾಗಿತ್ವವನ್ನು ವಹಿಸಿಕೊಂಡಿದ್ದಾರೆ KMC ಆಸ್ಪತ್ರೆ ಜ್ಯೋತಿ, ಇದರ ಬ್ಲಡ್ ಬ್ಯಾಂಕ್ ಆಫೀಸರ್ ಅಂತ ಶ್ರೀ ಡಾಕ್ಟರ್ ದೀಪಾ ಅಡಿಗ, ಇವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಶ್ರೀ ಹರ್ಬರ್ಟ್ ಮಾರಿಯೋ ಪಿರೇರಾ, ರಿಲೇಷನ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ KMC ಅಂತವರ, ಇವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮೊಂದಿಗಿದ್ದಾರೆ, ಇವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಸಂಸ್ಥೆಯ ಕೋಶಾಧಿಕಾರಿಯಾದಂಥ ರಘು ಉಚ್ಚಿಲ್ ಬಂದು ಗೌರವಾರ್ಪಣೆ ನೀಡಬೇಕಾಗಿ ವಿನಂತಿ. ಸಂಘ ರಿಜಿಸ್ಟರ್ಡ್, ರಿಕ್ಷಾ ಚಾಲಕ ಬಾಲಕರ ಸಂಘ ರಿಜಿಸ್ಟರ್ಡ್ ಬೀರಿ ಕೋಟೆಗಾರು, ವಿಶ್ವಭಾರತಿ ಮಾಡುವುದು, ವೀರಕೇಸರಿ ಬೀರಿ, ವೀರಾಂಜನೇಯ ಫ್ರೆಂಡ್ಸ್ ಬೀರಿ, ಇದರೆಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೂ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ರಕ್ಷಾ SD, S ಶೆಟ್ಟಿ, BDS MDS ಇವರಲ್ಲಿ, ಅದೇ ರೀತಿ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದೆ. ಡಾಕ್ಟರ್ ರಕ್ಷಾ S ಶೆಟ್ಟಿ ಇವರಿಂದ ಡಾಕ್ಟರ್ ರಕ್ಷಾ S ಶೆಟ್ಟಿ ముగ్గురు లాస్ట్ ఇయర్ నడపు నంచిన ఈ రక్తదాన శిబిరాలు ఇంక ఉద్ఘాటನೆ ಮನ್ಪೇರೆ ಅವಕಾಶ ಕೊಡ್ಲಿಕ್ಕೆ ಮಸ್ತ್ ಥ್ಯಾಂಕ್ಸ್ ಪನ್ನೊಂದುಗೆ. ಸೊ ನಮ್ಮ ಪುರ್ಲಿಗೆ ಗೊತ್ತಿತ್ತು ಲೆಕ್ಕನಿ ರಕ್ತದಾನ ಮಾತಾ ದಾನದ ಮಲ್ಲದಾನ ರಕ್ತದಾನ. ಸೊ ರಕ್ತದಾನ ಶಿಬಿರ ಒಂದು ಯಶಸ್ವಿಯಾಗಿ ನಡಪಡ್ಬಂದು ಹಾರೈಸೋ ಒಂದೊಳ್ಳೆ. ಥ್ಯಾಂಕ್ ಯು. ನಮ್ಮ ಜೊತೆ ಇದ್ದಾರೆ ನಮ್ಮ ಸಮಿತಿಯ ಮಹಾಪೋಷಕರಾಗಿರುವಂಥ ಶ್ರೀಯುತ ರಾಮಣ್ಣ ಶೆಟ್ಟಿ ಮುಂಬೈ, ಇವರಿಂದ ಶುಭಾಶಯ ಮಾಡ್ತೀವಿ. ಗಣೇಶ ಸೇವಾ ಸಮಿತಿ ಕೊಟೆಗಾರ್ ಬೀರಿ ಮತ್ತು JS ಕ್ಲಿನಿಕ್ ಕೊಟೆಗಾರು, KMC ಆಸ್ಪತ್ರೆ, ಓಮ್ ಫ್ರೆಂಡ್ಸ್ ಮತ್ತು ಇದರ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಿಕೊಂಡು ನಾವಿಂಥ ಒಂದು ಪ್ರಮುಖ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಸಭಾಧ್ಯಕ್ಷರಾಗಿ ಬಂದಂಥ ಡಾಕ್ಟರ್ ಕೃಷ್ಣರಾಜ್ ಇವರಿಗೂ ವಂದಿಸುತ್ತಾ ಮತ್ತು ಉದ್ಘಾಟಕರಾದ ರಕ್ಷಣ್ ಶೆಟ್ಟಿ ಅವರನ್ನು ಕೇಳಿಕೊಳ್ಳುತ್ತಾ ಇದರಲ್ಲಿ ವಂದಿಸುತ್ತಾ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ನಾನು 1-2 ಮಾತುಗಳು ಮಾತ್ರ ಹೇಳಲು ಇಚ್ಛಿಸಪಡುತ್ತೇನೆ. ಅಂದರೆ ನಾವು ಎಷ್ಟೋ ವರ್ಷದಿಂದ ಈ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಕ್ಕೆ ದೇವರ ದಯದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾವು ಮುಂದೆ ಹೋಗ್ತೇವೆ. ಹೆಚ್ಚಿನ ಹೆಚ್ಚು ಸೇವೆ ಮಾಡಲಿಕ್ಕೆ ನಮಗೆ ಸದಾವಕಾಶ ನೀವೆಲ್ಲ ಒದಗಿಸಿಕೊಟ್ಟಿದ್ದೀರಿ. ಅದರ ಸದುಪಯೋಗವು ನಮ್ಮ ಆಸುಪಾಸು ಜನರಿಗೆಲ್ಲ ದೊರೆಯುತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಆಗ್ತೇವೆ. ಇನ್ನೂ ಕೂಡ ಮುಂದಕ್ಕೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಸಿಗಲಿ. ಇನ್ನು ಮುಂದೆ ಕೂಡ ಹೆಚ್ಚಿನ ಜನರಿಗೆ ನಾವು ಸಹಾಯ ಮಾಡುವಂಥ ನಮಗೆ ಪ್ರತ್ಯಕ್ಷವಾದ ಪರೋಕ್ಷ ನಮಗೆ ಅವಕಾಶ ಸಿಗಲಿ. ಅದನ್ನು ಮುಂದುವರಿಸಿದರೆ ನಮಗೆ ಶ್ರೀ ಗಣಪತಿ ದೇವರು ಬೇಕಾದಂಥ ಆರೋಗ್ಯ, ಸಂಪತ್ತು, ಮನಸ್ಸು ಎಲ್ಲ ಕೊಡಲಿ ಎಂದು ಕೈಗೊಳ್ಳುತ್ತಾ ನಮ್ಮೆಲ್ಲರನ್ನು ಆಶಿಸುತ್ತಾ ನಾನು 1-2 ಮಾತುಗಳು ಬೋಧಿಸ್ತೇನೆ. ನಮ್ಮ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಯುತ ಹರ್ಬರ್ಟ್ ಮಾರಿಯೋ ಪಿರೇರಾ, ಇವರಿಂದ ಶುಭಾಶಯದ ಮಾತು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿ ಕೋಟೆಗಾರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಕೂಡ ವೈದ್ಯಕೀಯ ಶಿಬಿರ ಕೂಡ ಮಾಡ್ತಿದ್ದೆವು. ಬಟ್ ಕಾರಣಾಂತರಗಳಿಂದ ಕೊರೋನಾ ಬಂದಿದ್ದರಿಂದಾಗಿ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕಲಾಗಿದೆ. ಸೊ
ಬಟ್ ಅದರ ಬದಲಿಗೆ ನಾವು ಲಾಯಲ್ಟಿ ಕಾರ್ಡ್ ಅಂತ ಮಾಡ್ತಾ ಇದ್ದೇವೆ. ಸೊ 2 ವಿಷಯ ಲಾಯಲ್ಟಿ ಕಾರ್ಡ್ ಬಗ್ಗೆ. ಲಾಯಲ್ಟಿ ಕಾರ್ಡ್ ಅಂದರೆ ಯಾರಾದರೂ KMC ಆಸ್ಪತ್ರೆ ಹತ್ತಾವರಕ್ಕೆ ಮತ್ತು ನಮ್ಮದು ದುರ್ಗ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಅದು ಹೊಸದಾಗಿ ಆರಂಭಗೊಂಡಿದೆ, ಅಲ್ಲಿಯವರೆಗಾದರೂ ಟ್ರೀಟ್ಮೆಂಟ್ಗೆ ಬರಲಿಕ್ಕಿದ್ರೆ ಕೇಸ್ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಬಂದರೆ ಅದು ಅವರಿಗೆ ಹಲವಾರು ಅದರಲ್ಲಿ ರಿಯಾಯಿತಿ ಪ್ರಯೋಜನಗಳಿವೆ. ಒಂದು ಹೊರರೋಗಿಯಾಗಿ ಅವರಿಗೆ ಬೇರೆ ಬೇರೆ ಡಿಸ್ಕೌಂಟ್ ಸಿಗ್ತದೆ. ಅದರೊಟ್ಟಿಗೆ ಇನ್ ಕೇಸ್ ಅವರು ಈ 2 ಹಾಸ್ಪಿಟಲ್ ಅಡ್ಮಿಷನ್ ಆದರೆ ಜನರಲ್ ವಾರ್ಡಲ್ಲಿ ಅವರಿಗೆ ಅದರಲ್ಲಿ 35,000ವರೆಗೆ ರಿಯಾಯಿತಿ ಇದೆ. 35,000 ಅಂದರೆ 35,000ವರೆಗೆ 90% ಡಿಸ್ಕೌಂಟ್. ಅಂದರೆ 35,000 ಬಿಲ್ ಆದರೆ ಅದರಲ್ಲಿ 10% ಮಾತ್ರ ಕಟ್ಟಲಿಕ್ಕೆ ಸಿಗ್ತದೆ, ಉಳಿದದ್ದು ಫ್ರೀ ಆಗ್ತದೆ. ಸೊ ಇದೊಂದು ಲಾಯಲ್ಟಿ ಕಾರ್ಡ್ ಅಂತ. ಇದು 10ವರೆಗೆ KMC ಆಸ್ಪತ್ರೆ 10ವರೆಗೆ ಮಾತ್ರ ಆಗ್ತದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರು ಇವತ್ತು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ. ಇವತ್ತು ಮಾಡಲಿಕ್ಕೆ ಆಗದಿದ್ದರೆ ಅಶೋಕ್ ಉಚ್ಚಿಲ್ ಅಂತ ಅವರಿದ್ದಾರೆ, ಅವರು ಕೂಡ ರಿಜಿಸ್ಟರ್ ಮಾಡ್ತಾರೆ. ಮಾರ್ಚ್ 10 ಮಾಡಬೇಕಾಗ್ತದೆ. ಸೊ ಇದಕ್ಕೆ BPL APL ಅಂತ ಏನು ಭೇದ ಭಾವ ಇಲ್ಲ, ಯಾರು ಕೂಡ ಕಾರ್ಡ್ ಮಾಡ್ಬೋದು. ಬೇರೆ ಇನ್ಶೂರೆನ್ಸ್ ಇದ್ದವರು ಕೂಡ ಮಾಡ್ಬೋದು, ಇನ್ಶೂರೆನ್ಸ್ ಇಲ್ಲದವರು ಕೂಡ ಮಾಡ್ಬೋದು. ಅಥವಾ ಇದು ನಮ್ಮದು ಗೌರ್ಮೆಂಟ್ ಸ್ಕೀಮ್ ಇದೆ ಆಯುಷ್ಮಾನ್ ಭಾರತ್, ಅದು ಕಾರ್ಡ್ ಇದ್ದರೂ ಕೂಡ ಮಾಡ್ಬೋದು. ಬಟ್ ಏನಂದರೆ ಏನಾದರೂ ಎಮರ್ಜೆನ್ಸಿ ಬೇಕಾದರೆ ಕೆಲವೊಮ್ಮೆ ಬೇರೆ ಬೇರೆ ಸ್ಕೀಮ್ ಇದ್ದರೆ ಅಪ್ಲೈ ಮಾಡಬೇಕು, ತುಂಬ ಕಾಯಬೇಕಾಗ್ತದೆ. ಸೊ ಇದು ನಿಮಗೆ ರೆಡಿ ಕಾರ್ಡ್, ನೀವು ರಿಜಿಸ್ಟ್ರೇಷನ್ ಮಾಡುವಾಗಲೇ ನಾವು ಕಾರ್ಡ್ ಕೊಡ್ತೇವೆ. ಖಾಲಿ 5 ಜನರ ಕುಟುಂಬಕ್ಕೆ 300 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ, ಜಾಸ್ತಿ ಏನೋ ಅಮೌಂಟ್ ಕಟ್ಟಲಿಕ್ಕಿಲ್ಲ. 300 ರೂಪಾಯಿ ಕಟ್ಟಿದರೆ ನಿಮಗೆ 35,000ವರೆಗೆ ಬೆನಿಫಿಟ್ ಸಿಗ್ತದೆ. ಸೊ ನಿಮಗೆ ಹಾಸ್ಪಿಟಲಲ್ಲಿ ಬಂದದ್ದು ಕಾರ್ಡ್ ತೋರಿಸಿದ್ರೆ ಸಾಕು, ಏನು ಕ್ಲೇಮಿಗೆ ವೆಯ್ಟ್ ಮಾಡಬೇಕಂತಿಲ್ಲ. ಸೊ ನಿಮಗೆ ಸ್ಪಾಟಲ್ಲಿ ಡಿಸ್ಕೌಂಟ್ ಸಿಗ್ತದೆ. ಸೊ ಇದರ ಪ್ರಯೋಜನ ಪಡ್ಕೊಳ್ಳಿ. ಯಾಕಂತೇಳಿದ್ರೆ ಈಗ ನಿಮಗೆ ಗೊತ್ತು, ಯಾಕಂದರೆ ಕೊರೋನಾ ಬಂದರೆ ತುಂಬ ಕೆಲಸ ಎಲ್ಲ ಹೋಗಿದೆ, ಕೆಲವ್ರದ್ದು ಸಂಬಳ ಕೆಲವ್ರದ್ದು ಕಟ್ಟಾಗ್ತಾ ಉಂಟು. ಸೊ ಇನ್ ಕೇಸ್ ಏನಾದರೂ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟಲ್ಗೆ ಬಂದರೆ ಇದೊಂದು ನಿಮಗೆ ಒಂದು ರೆಡಿಯಾಗಿ ಒಂದು ಡಿಸ್ಕೌಂಟಿಗೆ ಒಂದು ತುಂಬ ಹೆಲ್ಪ್ ಆಗ್ತದೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ಸೊ ನಮಗೊಂದು ಇವತ್ತು ಈ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಪಟ್ಟಣ ನಮಗೆಲ್ಲರಿಗೂ ಈ ಸಾರ್ವಜನಿಕ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ಎಲ್ಲರಿಗೂ ನಾನು KMC ಆಸ್ಪತ್ರೆ ಹತ್ತಾವರದ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಆತ್ಮೀಯ ವಂದನೆಗಳು ತಮ್ಮ ಮಾಹಿತಿಗಾಗಿ. ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅದೇ ರೀತಿ ಅವರೇ ಮಾಡಿಕೊಡ್ತಾ ಇದ್ದಾರೆ KMC ಆಸ್ಪತ್ರೆ ಜ್ಯೋತಿ ಇವರು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ಇವತ್ತಿನ ಸಭಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣರಾಜ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಪರವಾಗಿ KMC ಆಸ್ಪತ್ರೆ ಪರವಾಗಿ ಅದೇ ರೀತಿ KMC ಆಸ್ಪತ್ರೆಗೆ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷರ ಮತ್ತು ಡಾಕ್ಟರ್ ನಮಸ್ಕಾರ. ಈ ಸಭೆಯ ಉದ್ಘಾಟಕರಾದಂಥ ರಕ್ಷ ಹಾಗೂ KMC ಆರೋಗ್ಯ ಸಿಬ್ಬಂದಿ ಹಾಗೂ ವೈದ್ಯ ಮಿತ್ರರಿಗೆ, ಪ್ರಕೃತಿಯ ಜೀವಿಗಳು ಅದ್ಭುತ ಸೃಷ್ಟಿ, ಅದರಲ್ಲಿಯೂ ಮಾನವನ ಸೃಷ್ಟಿ ಉಂಟಲ್ಲ, ಅದು ಅದ್ಭುತವಾದದ್ದು. ಅದರಲ್ಲಿ ನಮ್ಮ ದೇಹದಲ್ಲಿರುವ ರಕ್ತ ಅದು ಅತ್ಯದ್ಭುತವಾಗಿದೆ. ಈಗ ನಮ್ಮ ದೇಹದಲ್ಲಿರುವ ರಕ್ತವನ್ನು ಚತುರ್ಥ ದೋಷ ಎಂದು ಆಯುರ್ವೇದದಲ್ಲಿ ಸುಶ್ರುತಾಚಾರ್ಯರು ಹೇಳಿದ್ದಾರೆ. ವಾತ ಪಿತ್ತ ಕಫ ಹೀಗೆ ಯಾವಾಗ ವೃದ್ಧಿಯಾಗುತ್ತದೋ ಹಾಗೂ ಕ್ಷಯವಾಗುತ್ತದೋ ಆಗ ನಮ್ಮ ದೇಹದಲ್ಲಿ ರೋಗ ವೃದ್ಧಿಯಾಗುತ್ತದೆ. ಅದೇ ರೀತಿ ರಕ್ತದಲ್ಲಿಯೂ ವೃದ್ಧಿ ಕ್ಷಯವಾದಾಗ ನಮ್ಮ ದೇಹದಲ್ಲಿ ರೋಗಗಳು ಉತ್ಪಾದನೆಯಾಗುತ್ತದೆ. ರಕ್ತಕ್ಷಯ ಅಂದರೆ ಈಗ ಆಕ್ಸಿಡೆಂಟ್ ಅಥವಾ ಸರ್ಜರಿ ಆ ಟೈಮಲ್ಲಿ ಅಥವಾ ಹೆರಿಗೆ ಸಂದರ್ಭದಲ್ಲಿ ನಮಗೆ ರಕ್ತದ ಅವಶ್ಯಕತೆ ಜಾಸ್ತಿಯಾಗಿರುತ್ತದೆ. ಈ ರಕ್ತದ ಅವಶ್ಯಕತೆ ನಾವು ಎಲ್ಲಿಂದ ಸಿಗಬಹುದು? ಹೀಗೆ ರಕ್ತದಾನ ಶಿಬಿರಗಳಿಂದಾಗಿ ನಮಗೆ ರಕ್ತದ ಅವಶ್ಯಕತೆ ಸಿಗುತ್ತದೆ. ಇಂಥ ಸಂದರ್ಭಗಳಲ್ಲಿ ರಕ್ತದಾನ ಮಾಡಿದ್ದು ಜೀವದಾನವಾಗಿ ಪರಿಣಮಿಸುತ್ತದೆ. ಈಗ ರಕ್ತದಾನ ಯಾರೆಲ್ಲ ಮಾಡಬಹುದು? ರಕ್ತದಾನ ಮಾಡುವವರು 18ರಿಂದ 60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು ಹಾಗೂ ಎಲ್ಲ ಕಾಯಿಲೆಗಳಿಂದ ಮುಕ್ತವಾಗಿರಬೇಕು. ಶುಗರ್ BP ಇಂಥ ಕಂಟ್ರೋಲಲ್ಲಿದ್ದರವರು ಎಲ್ಲರೂ ರಕ್ತದಾನ ಮಾಡಬಹುದು. ಮಹಿಳೆಯರು ಕೂಡ ರಕ್ತದಾನ ಮಾಡಬಹುದು. ಮಹಿಳೆಯರಲ್ಲಿ ಒಂದು ಭಾವನೆ ಇದೆ, ಋತುಸ್ರಾವದ ಸಮಯದಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ಬೋದೋ ಅಥವಾ ಏನಾದರೂ ಬರ್ಬೋದೋ ಅಂತ. ಅದೆಲ್ಲ ಇಲ್ಲ, ಅದು ರಕ್ತದಾನ ಮಾಡ್ಬೋದು. ಈಗ ರಕ್ತದಾನ ಯಾರು ಮಾಡಬಾರ್ದು ಅಂದರೆ, ಈಗ ಜಸ್ಟ್ ವ್ಯಾಕ್ಸಿನ್ ತಗೊಂಡವರು ಅಥವಾ ಮದ್ಯವ್ಯಸನಿಗಳು 24 ಗಂಟೆಯ ಒಳಗೆ ಏನಾದರೂ ಮದ್ಯ ಸೇವನೆ ಮಾಡಿದರೆ ಅಥವಾ ಧೂಮಪಾನ ಮಾಡಿದವರು ರಕ್ತದಾನ ಮಾಡುವುದು ಸೂಕ್ತವಲ್ಲ. ಅದೇ ರೀತಿ ಯಾವುದೇ ರೋಗಗಳಿಂದ ಬಳಲುವವರು, ಲಿವರ್ ಕಾಯಿಲೆಗಳಿಂದ ಬಳಲುವವರು ಇಂಥವರು ರಕ್ತದಾನ ಮಾಡುವುದು ಸೂಕ್ತವಲ್ಲ. ನಮ್ಮ ದೇಹದಲ್ಲಿ
5 ರಿಂದ 6 ಲೀಟರ್ ರಕ್ತ ಇರುತ್ತದೆ. ಈ ರಕ್ತದಲ್ಲಿ ನಾವು ಕೊಡುವುದು ಜಸ್ಟ್ 350 ml ರಕ್ತ. ಈ ರಕ್ತ ಎರಡೇ ದಿವಸಗಳಲ್ಲಿ ಪುನರ್ ಪೂರೈಕೆ ಆಗುತ್ತದೆ. ಆದ್ದರಿಂದ ನಾವೆಲ್ಲರೂ ರಕ್ತದಾನ ಮಾಡಿ ಈ ದೇಶವನ್ನು ಕಟ್ಟೋಣ. ಹಾಗೂ ಇಂಥ ಅವಕಾಶ ಮಾಡಿಕೊಟ್ಟ ಸಾರ್ವಜನಿಕ ಸೇವಾ ಸಮಿತಿಯವರಿಗೂ ಹಾಗೂ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದಂಥ ಎಲ್ಲ ಸಹಯೋಗಿ ಸಂಸ್ಥೆಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆಯೂ ಇಂಥ ಶಿಬಿರಗಳನ್ನು ಏರ್ಪಡಿಸಲು ದೇವರು ಪ್ರೇರಣೆ ನೀಡಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸುದ್ದಿ ಮಾಧ್ಯಮದ ಪರವಾಗಿ ಹೊಸಕುರಲ್ ಮಾಧ್ಯಮ, ಶಿವ ಹೊಸಕುರಲ್ ಇವರಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಹೇಳ್ತಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹರೀಶ್ ಟಿವುಚಿಲಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಶ್ರೀಯುತ ನಿಖಿಲ್ ರಾಜ್ ಬಂಧುಗಳೇ, ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರು ಇವರ ವತಿಯಿಂದ ವರ್ಷ ಪ್ರತಿ ಹಲವಾರು ಸೇವೆ ನಡೀತಾ ಬರ್ತಾ ಇದೆ. ಈ ಎಲ್ಲ ಸೇವೆಗಳಿಗೆ ನಮ್ಮ ಜೊತೆ ಹಲವಾರು ಸಂಘ ಸಂಸ್ಥೆಗಳು, ಪರಿಸರದ ದಾನಿಗಳು ಎಲ್ಲರೂ ಸಹಕಾರ ಕೊಡ್ತಾ ಬಂದಿದ್ದಾರೆ. ಇವತ್ತಿನ ಈ ಒಂದು ಸಾರ್ವಜನಿಕ ಗಣೇಶ ಸೇವಾ ಸಂಸ್ಥೆ ಬೀರಿ ಇದರ ಆಶಯದ ನಡೆಯುತ್ತಿರುವಂತಹ ರಕ್ತದಾನ ಶಿಬಿರ ಹಾಗೂ ಲಾಯಲ್ಟಿ ಕಾರ್ಡ್ ನೋಂದಣಿ ಶಿಬಿರಕ್ಕೆ ಹಲವಾರು ಸಂಘ ಸಂಸ್ಥೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸಹಕಾರದಲ್ಲಿದ್ದಾರೆ. JS ಪಾಲಿಕ್ಲಿನಿಕ್ ಕೋಟೆಕಾರು, KMC ಆಸ್ಪತ್ರೆ ಇವರ ಈ ಒಂದು ಸಹಯೋಗದೊಂದಿಗೆ ಓಂ ಶಕ್ತಿ ಫ್ರೆಂಡ್ಸ್ ಸಂಗೋಳಿಗೆ, ತುಳುನಾಡು ಫ್ರೆಂಡ್ಸ್ ರಿಜಿಸ್ಟರ್ಡ್ ಕೋಟೆಕಾರು, ಸ್ನೇಹ ಸಂಗಮ ರಿಜಿಸ್ಟರ್ಡ್, ಉಚ್ಚಿಲ ರಿಕ್ಷಾ ಚಾಲಕ ಮಾಲಕರ ಸಂಘ ರಿಜಿಸ್ಟರ್ಡ್, ಬೀರಿ ವಿಶ್ವಭಾರತಿ ಮಾಡೂರು, ವೀರಕೇಸರಿ ಬೀರಿ, ವೀರಾಂಜನೇಯ ಫ್ರೆಂಡ್ಸ್ ಬೀರಿ ಇವರೆಲ್ಲರ ಒಂದು ಸಹಾಯದೊಂದಿಗೆ ಇವತ್ತಿನ ಒಂದು ರಕ್ತ ಶಿಬಿರ ನಡೆಯಲಿಕ್ಕಿದೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಕೃಷ್ಣರಾಜ್ BMS ಕೋಟೆಕಾರು, ಡಾಕ್ಟರ್ ರಕ್ಷಾ S ಶೆಟ್ಟಿ ಕೋಟೆಕಾರ್ ಗುತ್ತು, ಶ್ರೀ ರಾಮಣ್ಣ ಶೆಟ್ಟಿ, ಅದೇ ರೀತಿ ಡಾಕ್ಟರ್ ದೀಪಾ ಅಡಿಗ, ಶ್ರೀ ಹರ್ಬರ್ಟ್ ಮರಿಯಾ ಪೆರೇರಾ ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಅದೇ ರೀತಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಇಲ್ಲಿ ಕಾರ್ಯಕ್ರಮ ನಡೀಬೇಕಿದ್ರೆ ಅದರ ಬೆನ್ನೆಲುಬೆಂದು ಸಹಾಯ ಮಾಡುತ್ತಿರುವಂತಹ ಅಧ್ಯಕ್ಷರಾದಂಥ ಹರೀಶ್ ಒಚ್ಚಿಲ್ ಇವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಕಾಂತ್ ಭಟ್ರು ಇವರಿಗೂ ಧನ್ಯವಾದ. ಶ್ರೀಕಾಂತ್ ಭಟ್ರು ಅವರಿಗೂ ಧನ್ಯವಾದವನ್ನು ಹೇಳ್ತಾ, ಅದೇ ರೀತಿ ವಾಹಿನಿಯ ಹೊಸಕುರಲ್ ವಾಹಿನಿ ಇವರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಧನ್ಯವಾದದ ಮಾತನ್ನು